ಯುದ್ಧ ಪೀಡಿತ ಉಕ್ರೇನ್ನಲ್ಲಿ ಸಿಲುಕಿರುವಂತಹ ಭಾರತೀಯ ವಿದ್ಯಾರ್ಥಿಗಳನ್ನ ಕರೆತರುವ ಕೆಲಸವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ. ಇದಕ್ಕೋಸ್ಕರ ಪ್ರತ್ಯೇಕ ತಂಡಗಳನ್ನ ರಚಿಸಿ ಸಂತ್ರಸ್ತರನ್ನ ಕರೆತರುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ನ ಬೇಜವಾಬ್ದಾರಿ ವರ್ತನೆ ತೋರಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ ಎಂದು ಸಂಸದ ನಳಿನ್ ಕುಮಾರ್ ಕಟೀಲ್ ತಿರುಗೇಟನ್ನು ನೀಡಿದ್ದಾರೆ. ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಸಂತ್ರಸ್ತರನ್ನ ಕರೆತರುವ ವಿಚಾರದಲ್ಲಿ ಯಶಸ್ವಿಯಾಗಿ ಕೆಲಸ ಮಾಡ್ತಾ ಇದೆ. ಆದರೆ ಕಾಂಗ್ರೆಸ್ಸಿಗರು ಈ ವಿಚಾರದಲ್ಲೂ ರಾಜಕೀಯವನ್ನ ಮಾಡ್ತಾ ಇದ್ದಾರೆ. ಒಬ್ಬ ಹಿರಿಯ ನಾಯಕರಾಗಿರುವಂತಹ ಮಾಜಿ ಮಂತ್ರಿಗಳಾಗಿರುವ ಸಿದ್ದರಾಮಯ್ಯ ಈ ರೀತಿ ಸಣ್ಣತನವನ್ನ ತೋರಿಸುವುದು ಸರಿಯಲ್ಲ. ಇದು ಅವರ ಚಿಲ್ಲರೆ ರಾಜಕೀಯವಾಗಿದೆ. ಅವರ ಸರ್ಕಾರವಿದ್ದಾಗ ಎಷ್ಟು ಜನರನ್ನ ವಿದೇಶಗಳಿಂದ ತಂದು ರಕ್ಷಣೆ ಮಾಡಿದರು ಎನ್ನುವುದನ್ನ ವರದಿ ಕೊಡಲಿ ಎಂದು ಆಗ್ರಹ ಮಾಡಿದರು. ಇವತ್ತು ಯುದ್ಧ ಭೂಮಿಯಲ್ಲಿ ಆಗಿರ್ತಕ್ಕಂಥ ಅನಾಹುತಗಳು, ಅದರಿಂದ ಆಗಿರುವಂಥ ಸಮಸ್ಯೆಗಳು, ಯಾವುದೇ ದೇಶ ನಮ್ಮ ದೇಶದ ಪ್ರಜೆಗಳನ್ನು ರಕ್ಷಣೆ ಮಾಡಲಿಕ್ಕೆ ಆಗದೇ ಇರತಕ್ಕಂಥ ಸಂದರ್ಭದಲ್ಲಿ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ತತ್ಕ್ಷಣ ಅದಕ್ಕೆ ಪ್ರತಿಕ್ರಿಯೆಗಳನ್ನು ವ್ಯಕ್ತಪಡಿಸಿ ಇವತ್ತು ತಂಡಗಳನ್ನು ರಚನೆ ಮಾಡಿ 4 ಸಚಿವರನ್ನು ಕಳಿಸಿ ಜವಾಬ್ದಾರಿಯನ್ನು ಮೆರೆದಿರ್ತಕ್ಕಂಥ ಸಂದರ್ಭದಲ್ಲಿ ಅದರಲ್ಲಿ ರಾಜಕೀಯವನ್ನು ಹುಡುಕತಕ್ಕಂಥ ಕೆಲಸವನ್ನು ಇದು ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ಮಾಡ್ತಾ ಇದ್ದಾರೆ. ಎಷ್ಟು ಜನ ರಕ್ಷಣೆ ಮಾಡಿದ್ದಾರೆ ವರದಿ ಕೊಡಲಿ. ಇವರು ಇವತ್ತು ಸಿದ್ದರಾಮಯ್ಯ ಒಬ್ಬ ಜವಾಬ್ದಾರಿಯುತ ಮಾಜಿ ಮುಖ್ಯಮಂತ್ರಿಯಾಗಿ, ಒಬ್ಬ ಅತಿ ಹಿರಿತನದ ಒಬ್ಬ ನಾಯಕರಾಗಿ ಈ ರೀತಿಯ ಮಾತುಗಳನ್ನು ಆಡ್ತಕ್ಕಂಥದ್ದು ಇದು ಅವ್ರು ಮಾಡ್ತಕ್ಕಂಥ ದೇಶಕ್ಕೆ ಅವಮಾನ. ಅದರಲ್ಲಿ ರಾಜಕೀಯ ಹುಡುಕತಕ್ಕಂಥ ದೇಶಕ್ಕೆ ಅವಮಾನ. ಒಬ್ಬ ಚಾಣಕ್ಯ ರಾಜಕಾರಣಿಯ ನೀತಿ ಇದಲ್ಲ. ಅವರಂಥ ಹಿರಿತನದವರು ಈ ರೀತಿಯ ಮಾತುಗಳನ್ನು ಆಡ್ತಕ್ಕಂಥದ್ದು ಅವರ ಸಣ್ಣತನವನ್ನು ತೋರಿಸ್ತದೆ, ಕಾಂಗ್ರೆಸ್ನ ನಡವಳಿಕೆಯನ್ನು ತೋರಿಸ್ತದೆ. ವಿರೋಧ ಮಾಡಬೇಕು ಅಂತ ಎಲ್ಲದಕ್ಕೂ ವಿರೋಧ ಮಾಡ್ತಕ್ಕಂಥ, ರಾಷ್ಟ್ರದ ಚಿಂತನೆಯಲ್ಲೂ ವಿರೋಧ ಮಾಡ್ತಕ್ಕಂಥದ್ದು ಇದೆಲ್ಲ ಚಿಲ್ಲರೆ ರಾಜಕೀಯ ಅಂತ. ಸರ್, ಈಗ ಭಾರತದ